ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳ ಅರ್ಷಿ ಆಯುರ್ವೇದ ಆಯುಷ್ ಸ್ಪೆಷಾಲಿಟಿ ಕ್ಲಿನಿಕ್ ಮಂಗಳೂರಿನ ಹೃದಯ ಭಾಗವಾದ ಬಲ್ಮಠ ಬ್ರಿಡ್ಜ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿತು. ನೂತನವಾಗಿ ಆರಂಭಗೊಂಡ ಅರ್ಷಿ ಆಯುರ್ವೇದ ಆಯುಷ್ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಶಾಸಕ ಜೆಆರ್ ಲೋಪೋ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಹೆಚ್ಚಿನ ಭಾಗ ಬರುವಂತಹ ರೋಗಗಳನ್ನು ತಡೆಗಟ್ಟುವಂತಹ ವಿಧಾನ ಆಯುರ್ವೇದದಲ್ಲಿ ಇದೆ ಎಂದು ಹೇಳಿದರು. ಆಯುರ್ವೇದ ಅಥವಾ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಹೆಚ್ಚಿನ ಭಾಗ ಬರುವಂತಹ ರೋಗಗಳನ್ನು ತಡೆಗಟ್ಟುವಂತಹ ಕಡೆಗೆ ನಮ್ಮ ಗಮನ. ಯೋಗ ಯಾರು ಮಾಡ್ತಾರೆ ಅವರಿಗೆ ರೋಗದಿಂದ ಬಹಳ ದೂರ ಅಂತ ಅನಿಸ್ತದೆ. ಯೋಗ ಅಥವಾ ನಮ್ಮ ಆಯುರ್ವೇದ ಪದ್ಧತಿಗಳಲ್ಲಿ ನಮ್ಮ ಆಹಾರ ಪದ್ಧತಿಗೆ ಕೂಡ ಹೆಚ್ಚಿನ ಒಂದು ಗಮನ ಅದರಲ್ಲಿ ಇದೆ. ಅನಂತರ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ಐ ಮಾಲಾಡಿ ಮಾತನಾಡಿ, ಸರ್ವಕಾಲಕ್ಕೂ ಸೂಕ್ತವಾದ ಆಯುರ್ವೇದ ಪದ್ಧತಿಯನ್ನ ಪ್ರತಿಯೊಬ್ಬರೂ ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ ಎಂದರು. ಅಥವಾ ನಮ್ಮದೇ ಸ್ವಾತಂತ್ರ್ಯ ಬಂದು 70 ವರ್ಷವಾದರೂ ನಮ್ಮ ಪದ್ಧತಿಯನ್ನು ಉತ್ತಮ ಪದ್ಧತಿ ನಾವೇ ಬದಿಗೆ ಧರಿಸೋದ್ರಿಂದ ಆಯುರ್ವೇದ ಹಲವಾರು ಕಾಲದಿಂದ ಹಿಂದುಳಿಯುವಂತಾಯಿತು. ಒಂದು ಮಾನ್ಯತೆ ಇಲ್ಲದಂಥ ಒಂದು ಪರಿಸ್ಥಿತಿ, ಒಂದು ಗೌರವ ಇಲ್ಲದಂಥ ಪರಿಸ್ಥಿತಿ ಬರುವ ಈಗ ನಮ್ಮ ಸರ್ಕಾರಗಳು ಸಾಧ್ಯ ರಾಷ್ಟ್ರ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಹಿರಿಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ದೇವದಾಸ್ ಕೆ ಪುತ್ರನ್, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಫಾತಿಮಾ ಆಸೀಫ್, ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸಂತೋಷ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳು ಸಹಸ್ರಾರು ವರ್ಷಗಳಿಂದ ಭಾರತೀಯರ ಆರೋಗ್ಯ ರಕ್ಷಣೆಯಲ್ಲಿ ಅಮೂಲ್ಯ ಕೊಡುಗೆಯನ್ನ ನೀಡುತ್ತಿದೆ. ಆರೋಗ್ಯವಂತರ ಆರೋಗ್ಯ ರಕ್ಷಣೆ ಹಾಗೂ ರೋಗಿಗಳ ರೋಗ ನಿವಾರಣೆ ಈ ಎರಡು ವಿಧಾನಗಳ ಮೂಲಕ ಆರೋಗ್ಯ ಸೇವೆ ನೀಡುವುದು ಇದರ ವಿಶೇಷತೆ. ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನೋವು ನಿವಾರಣೆಯ ಯಶಸ್ವಿ ನಿರ್ವಹಣೆಗಾಗಿ ಸಂಯುಕ್ತ ಆಯುಷ್ ಶಮನ ಚಿಕಿತ್ಸೆಯನ್ನ ಅರ್ಷಿ ಆಯುರ್ವೇದ ಆಯುಷ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಲಭ್ಯವಿದೆ. ಮಾತ್ರವಲ್ಲದೆ ಪಂಚಕರ್ಮ, ಪಂಚತಂತ್ರ, ಜಲ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಅಕ್ಯುಪಂಕ್ಚರ್, ಯೋಗ, ಅಭ್ಯಂಗ, ಕಪ್ಪಿಂಗ್, ಫಿಸಿಯೋಥೆರಪಿ, ಕ್ಷಾರಸೂತ್ರ, ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿದೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.